ಪ್ರಾಚೀನ ಗುಡಿ ಕೈಗಾರಿಕೆಗಳಲ್ಲೊಂದಾದ ಕುಂಬಾರಿಕೆ ಇಂದು ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನಶಿಸುತ್ತಾ ಹೋಗ್ತಾ ಇದೆ. ಕುಂಬಾರಿಕೆಯನ್ನೇ ಜೀವನವನ್ನಾಗಿಸಿದ ಕುಟುಂಬಗಳಿಂದ ಪರ್ಯಾಯ ಉದ್ಯೋಗವನ್ನರಿಸಿ ಸಾಗ್ತಾ ಇದೆ. ಇಂತಹ ಕುಟುಂಬಗಳನ್ನು ಮತ್ತೆ ಒಂದುಗೂಡಿಸಿ ವೃತ್ತಿಯ ಪುನರ್ಜೀವನಕ್ಕೆ ಶ್ರಮಿಸ್ತಾ ಇರುವ ಕುಂಬಾರರ ಸಹಕಾರಿ ಸಂಘ ಈ ನಿಟ್ಟಿನಲ್ಲಿ ಯಶಸ್ಸಿನ ಮೆಟ್ಟಿಲೇರಿದೆ. ಗುಡಿ ಕೈಗಾರಿಕೆಗಳಲ್ಲಿ ಒಂದಾದ ಕುಂಬಾರಿಕೆಗೆ ನಾಗರಿಕತೆಯಷ್ಟೇ ಇತಿಹಾಸವಿದೆ. ಆದರೆ ಇಂದು ಈ ಪ್ರಾಚೀನ ಕಾಯಕ ಆಧುನಿಕತೆಯ ಭರಾಟೆಗೆ ಸಿಲುಕಿ ನಶಿಸುವತ್ತ ಹೆಜ್ಜೆಯನ್ನ ಹಾಕ್ತಾ ಇದೆ. ಹಲವು ಸಮಸ್ಯೆಗಳು ಇಂದು ಕುಂಬಾರಿಕೆಯನ್ನ ಕಾಡ್ತಾ ಇದೆ. ಕುಂಬಾರಿಕಾ ವೃತ್ತಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಮಣ್ಣಿನ ಕೊರತೆ, ಕಟ್ಟಿಗೆಗಳ ಕೊರತೆ ಹಾಗೂ ಪ್ಲಾಸ್ಟಿಕ್ ಪಾತ್ರೆಗಳ ಹಾವಳಿ ಕುಂಬಾರರು ಕುಂಬಾರಿಕೆ ವೃತ್ತಿಯನ್ನ ತ್ಯಜಿಸುವ ಹಂತಕ್ಕೆ ತಲುಪಿವೆ. ಕುಂಬಾರಿಕೆಯನ್ನೇ ತನ್ನ ಬದುಕನ್ನಾಗಿಸಿದ ಹಲವು ಕುಟುಂಬಗಳು ಇಂದು ಪರ್ಯಾಯ ವೃತ್ತಿಯತ್ತ ವಾಲ್ತಾ ಇದ್ದು, ಇಂತಹ ಕುಟುಂಬಗಳನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ 1950ರಲ್ಲಿ ಪ್ರಾರಂಭವಾದ ಕುಂಬಾರರ ಸಹಕಾರಿ ಸಂಘ ಈ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕೌಡಿಚಾರಿನಲ್ಲಿರುವಂತಹ ಸಂಘದ ಉತ್ಪಾದನಾ ಘಟಕವು ಇಂತಹ ಹಲವು ಸಾಂಪ್ರದಾಯಿಕ ಕೈಗಳಿಗೆ ಉದ್ಯೋಗದ ಅವಕಾಶವನ್ನ ಕಲ್ಪಿಸಿದೆ. ಮಹಿಳೆಯರೇ ಹೆಚ್ಚಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವ ಈ ಘಟಕದಲ್ಲಿ ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಸಂಘ ಹಲವು ಸೌಲಭ್ಯಗಳನ್ನ ನೀಡುವ ಮೂಲಕ ಕುಂಬಾರಿಕೆಗೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ. ಕುಂಬಾರಿಕೆಯ ಬಗ್ಗೆ ನಮ್ಮ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದಿಂದ ಅಭಿವೃದ್ಧಿಗೊಳಿಸುವ ಬಗ್ಗೆ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಈ ಎಲ್ಲ ಪ್ರದೇಶಗಳ ಕುಂಬಾರ ಕುಶಲಕರ್ಮಿಗಳು ನಮ್ಮ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಸದಸ್ಯರಾಗಿದ್ದು, ಅವರೆಲ್ಲ ಉತ್ಪಾದನೆ ಮಾಡುತ್ತಿರುವಂತಹ ಎಲ್ಲ ಉತ್ಪನ್ನಗಳನ್ನು ನಮ್ಮ ಸಹಕಾರ ಸಂಘದ ಮುಖಾಂತರ ಅವರ ಯೋಗ್ಯ ಬೆಲೆಗೆ ಖರೀದಿಸಿ ಮಾರುಕಟ್ಟೆಯನ್ನು ಒದಗಿಸುವಂತಹ ಕೆಲಸವನ್ನು ಸಹಕಾರ ಸಂಘ ಮಾಡ್ತಾ ಇದೆ. ಕೌಡಿಚಾರಿನಲ್ಲಿ ನಮ್ಮ ಸಹಕಾರ ಸಂಘದ ಶಾಖೆ ಇದ್ದು ಅಲ್ಲಿ ಉತ್ಪಾದನಾ ತರಬೇತಿ ಕೇಂದ್ರ ಹೊಂದಿದೆ. ಅಲ್ಲಿ ಆಧುನಿಕ ತಂತ್ರಜ್ಞಾನದ ಒಂದು ಕೈಗಾರಿಕಾ ಕೇಂದ್ರವನ್ನು ನಾವು ಹೊಂದಿದ್ದೆ. ಹೆಚ್ಚಿನ ದೊಡ್ಡ ಮಟ್ಟದ ಯಂತ್ರೋಪಕರಣಗಳನ್ನು ನಮಗೆ ಅಳವಡಿಸಲಿಕ್ಕೆ ಆಗಲಿಲ್ಲ. ಆದರೂ ಈಗ ದೊರೆಯುವಂತಹ ಉತ್ತಮವಾದಂತಹ ತಿಗರಿಗಳೇನಿದೆ ಮತ್ತು ಮಣ್ಣು ಪುಡಿ ಮಾಡುವಂತಹ ಮೆಷಿನ್ಗಳನ್ನು ನಮ್ಮ ಅಳವಡಿಸಿ ಉತ್ಪಾದನೆಯನ್ನು ಸುಗಮಗೊಳಿಸುವಂಥ ಕೆಲಸವನ್ನು ಸಹಕಾರ ಸಂಘದ ಮುಖಾಂತರ ಮಾಡಲಾಗಿದೆ. ಪ್ರಸಕ್ತ ಮಾರುಕಟ್ಟೆಯಲ್ಲಿ ಕುಂಬಾರಿಕೆಯ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಜನರು ಮಣ್ಣಿನ ಉತ್ಪನ್ನಗಳನ್ನು, ಮಣ್ಣಿನ ಪಾತ್ರೆಗಳಲ್ಲೇ ಪದಾರ್ಥ ಮಾಡುವಂಥದ್ದು, ಅನ್ನ ಬೇಯಿಸುವಂಥದ್ದು, ಈ ಥರ ಉತ್ಪನ್ನಗಳನ್ನು ಹೆಚ್ಚು ಉಪಯೋಗಿಸುವಂಥದ್ದನ್ನು ನಾವು ಕಂಡಿದ್ದೇವೆ. ಬೇಡಿಕೆ ಹೆಚ್ಚಾಗಿದೆ, ಆದರೆ ಉತ್ಪಾದನೆ ಸ್ವಲ್ಪ ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತಾಯಿದೆ. ಮಾರುಕಟ್ಟೆಗೆ ಯಥೇಚ್ಛವಾಗಿ ಒದಗಿಸುವಂಥ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟಕರ ಆಗ್ತಾಯಿದೆ. ಹೊಸ ಪೀಳಿಗೆಯ ಜನ ಈ ಕೈಗಾರಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು. ಉತ್ತಮವಾದಂತಹ ಒಂದು ಆದಾಯವನ್ನು ಪಡೀಲಿಕ್ಕೆ ಈ ಕೈಗಾರಿಕೆಯನ್ನು ಬಳಸಿಕೊಂಡ್ರೆ ಪಡೀಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಇದಕ್ಕೆ ಬೇಕಾಗುವಂಥ ತರಬೇತಿಯನ್ನು ಕೂಡ ನಮ್ಮ ಸಹಕಾರ ಸಂಘದಿಂದ ಮುಖಾಂತರ ಉಚಿತವಾಗಿ ನೀಡುವಂಥ ಕೆಲಸವನ್ನು ನಮ್ಮ ಸಹಕಾರ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಶ್ರೀಯುತ ಭಾಸ್ಕರ ಎಂ ಪೆರುವಾಯಿರವರು ನಡೆಸ್ತಾ ಇದ್ದಾರೆ. ಕೇವಲ ಗೃಹೋಪಯೋಗಿ ಪಾತ್ರೆಗಳನ್ನು ಮಾತ್ರ ಪೂರೈಸ್ತಾ ಇದ್ದ ಕುಂಬಾರಿಕಾ ವೃತ್ತಿ ಇಂದು ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಆಧುನಿಕತೆಗೆ ತೆರೆದುಕೊಳ್ತಾ ಇದೆ. ಅಲ್ಲದೆ ಉತ್ಪಾದನೆಯಲ್ಲೂ ಆಧುನಿಕ ತಂತ್ರಜ್ಞಾನವನ್ನ ಬಳಸುವ ಚಿಂತನೆಯನ್ನ ನಡೆಸಿರುವಂತಹ ಈ ಸಂಘ ಈಗಾಗಲೇ ಮಣ್ಣು ಹದಗೊಳಿಸುವ ಹಾಗೂ ಮಡಿಕೆ ಮಾಡಲು ಯಂತ್ರವನ್ನ ಬಳಸಿಕೊಳ್ತಾ ಇದೆ. ಮಹಿಳೆಯರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವತ್ತಲೂ ಈ ಸಂಘ ಹೆಜ್ಜೆಯನ್ನ ಇರಿಸಿದ್ದು ಹತ್ತಾರು ಮಹಿಳೆಯರಿಗೆ ಉದ್ಯೋಗವನ್ನ ನೀಡ್ತಾ ಇದೆ. ಆದ್ರೆ ಕೇವಲ ಹಿರಿ ತಲೆಮಾರು ಮಾತ್ರ ಈ ಕುಂಬಾರಿಕೆ ವೃತ್ತಿಯಲ್ಲಿ ತೊಡಗಿಸಿಕೊಳ್ತಾ ಇದ್ದು, ಯುವ ಪೀಳಿಗೆ ಮಾತ್ರ ಈ ವೃತ್ತಿಯಿಂದ ಹಿಂದೆ ಸರಿಯುತ್ತಿರುವುದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕುಂಬಾರಿಕೆಯ ಭವಿಷ್ಯದ ಪ್ರಶ್ನೆಯೂ ಮನೆ ಮಾಡಿದೆ. ಮಣ್ಣಿನ ಅಂದರೆ ಎಲ್ಲ ಐಟಮ್ಗಳು ಬೇಡಿಕೆಗೆ ಅನುಗುಣವಾಗಿ ಯಾರು ಈಗ ಕಸ್ಟಮರ್ ಬಂದು ಎಂಥ ಐಟಮ್ ಬೇಕಂತ ಹೇಳ್ತಾರೆ ಅದನ್ನು ಮಾಡಿಕೊಡ್ತೇವೆ. ಉದಾಹರಣೆಗೆ ಕುಂಭದಲ್ಲಿ ತುಂಬ ಐಟಮ್ ಇದೆ. ಮತ್ತು ಸಣ್ಣದು ದೊಡ್ಡದು ಅಂತೇಳಿ, ಆಮೇಲೆ ಫ್ಲವರ್ ಪಾಟ್ಗಳು ಸಾಧಾರಣ ಒಂದು 4 ಇಂಚಿಂದ 12-14 ಇಂಚಿನವರೆಗೆ ಮಾಡಿಕೊಡ್ತೇವೆ ಹೂವಿನ ಕುಂಡಗಳನ್ನು.
ಮತ್ತು ಅನಂತರ ಇದು ಫ್ಲವರ್ ವಾಜುಗಳು ಸಹ ಹಾಗೆ ಸಣ್ಣ ಟೇಬಲಿಂದ ಹಿಡಿದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಇಡುವಂಥ ವಾಜುಗಳನ್ನು ಸಹ ಮಾಡಿಕೊಡ್ತೇವೆ. ಆಮೇಲೆ ಮಡಿಕೆ ಕುಡಿಕೆಗಳು, ಅಡುಗೆ ಪಾತ್ರೆಗಳು, ರೊಟ್ಟಿ ಕಾವಲಿ, ಅನಂತರ ಇದು ಪದಾರ್ಥ ಮಾಡುವಂತಹ ಪಾತ್ರೆಗಳು, ಅನ್ನ ಬೇಯಿಸುವ ಪಾತ್ರೆ, ಆ ಥರ ಸಹ ಮಾಡಿಕೊಡ್ತೇವೆ. ಮತ್ತು ಈ ಥರ ಅಂದರೆ ಅಲಂಕಾರಿಕ ವಸ್ತುಗಳು, ಇದು ಹಕ್ಕಿಗಳಿಗೆ ಫುಡ್ ಇಡುವಂಥ ಪಾತ್ರೆಗಳನ್ನ ಸಹ ಮಾಡಿಕೊಡ್ತೇವೆ, ಸಿಂಗಲ್ ಅಥವಾ ಡಬ್ಬಲ್. ದೀಪಗಳನ್ನು, ಗೂಡು ದೀಪ, ಮ್ಯಾಜಿಕ್ ದೀಪ, ಅನಂತರ ದೊಡ್ಡ ದೊಡ್ಡ ಕಾಲು ದೀಪ ಅಂಥದ್ದನ್ನು ಸಹ ಮಾಡಿಕೊಡ್ತೇವೆ. ಅಂದರೆ ಜನರ ಬೇಡಿಕೆಗೆ ಅನುಗುಣವಾಗಿ ಜನರು ಯಾವುದು ಬೇಕಂತ ಹೇಳ್ತಾರೆ ಅದನ್ನು ನಾವು ಮಾಡಿಕೊಡಲಿಕ್ಕೆ ರೆಡಿ ಇದ್ದೇವೆ. ಅವನ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗ್ತದೆ ಹೊರತು ಹೆಚ್ಚು ಲಾಭ ಮಾಡುವಂಥ ಕೆಲಸ ಅಲ್ಲ ಇದು. ಅದಕ್ಕೆ ಅನುಗುಣವಾಗಿ ಈಗಿನ ಜನರು ಅದನ್ನು ಜಾಸ್ತಿ ಲೈಕ್ ಮಾಡೋದಿಲ್ಲ. ಕಚ್ಚಾ ವಸ್ತುಗಳದ್ದು ಸ್ವಲ್ಪ ಸಮಸ್ಯೆ ಉಂಟು. ಯಾಕಂತೇಳಿದ್ರೆ ಮಣ್ಣು ಸಹ ನಾವು ಖಾಸಗಿಯವರಿಂದ ತಗೊಳ್ಬೇಕಾಗ್ತದೆ. ಅದಕ್ಕೆ ಒಂದು ಲೋಡಿಗೆ 20,000 30,000 ಕೊಡಬೇಕು. ಆನಂತರ ಕಟ್ಟಿಗೆ ಅರಣ್ಯ ಇಲಾಖೆಯವರಿಂದ ಕಿರುಕುಳ ಉಂಟು. ನಾವಂದರೆ ಈಗ ಅದೇ ಎಲ್ಲ ಖಾಸಗಿಯವರನ್ನೇ ಡಿಪೆಂಡ್ ಆಗಿದ್ದೇವೆ. ಅವರಿಂದ ನಾವು ಹಣ ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಹೆಸರೇ ಇಲ್ಲದಂತೆ ನಾಶದ ಅಂಚಿಗೆ ಸರಿದಿದ್ದ ಕುಂಬಾರರ ವೃತ್ತಿಯನ್ನ ಮತ್ತೆ ಎದ್ದೇಳುವಂತೆ ಮಾಡಿದ ಕೀರ್ತಿ ಕುಂಬಾರರ ಸಂಘಕ್ಕೆ ಸಲ್ಲುತ್ತದೆ. ಸರ್ಕಾರ ಕುಂಬಾರಿಕರಿಗೆ ಅವಶ್ಯಕವಾದ ಮಣ್ಣು ಹಾಗೂ ಕಟ್ಟಿಗೆಯ ಪೂರೈಕೆಯನ್ನ ಮಾಡುವ ಮೂಲಕ ಕುಂಬಾರಿಕತೆಯನ್ನ ಉಳಿಸುವತ್ತ ಗಮನವನ್ನ ಹರಿಸಬೇಕಾಗಿದೆ. ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.